ಮಳೆ ಜೋರಾಗಿದೆ ಈ ಹೊತ್ತಿಗೆ ಕ್ರಂಚಿ ಆಗಿರೋ ಕ್ರಿಸ್ಪಿ ಆಗಿರೋ ಸ್ಪೈಸಿ ಆಗಿರೋ ಫುಡ್ ಟೇಸ್ಟ್ ಮಾಡಿದ್ರೆ ಬಾಯಿಗೂ ಹಬ್ಬ ಹೊಟ್ಟೆಗೂ ಹಬ್ಬ. ಸ್ಪೈಸಿ ಆಗಿರುವಂತಹ ಫುಡ್, ಕ್ರಂಚಿ ಆಗಿರುವಂತಹ ಫುಡ್ ಅನ್ನ ನೀವು ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ವಿಸಿಟ್ ಮಾಡಬೇಕಾಗಿರುವಂತದ್ದು ಕ್ರಿಸ್ಪಿ ಬೈಟ್. ಪುತ್ತೂರಿನಲ್ಲಿ ಸ್ಪೆಷಲ್ ಆಗಿರುವಂತಹ ಬೆಸ್ಟ್ ಫುಡ್ ಅನ್ನ ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕ್ರಿಸ್ಪಿ ಬೈಟ್ ಬೆಸ್ಟ್ ಆಗಿರುವಂತಹ ಸ್ಪಾಟ್. ಬೆಂಗಳೂರಿನಲ್ಲಿರುವಂತಹ ಫೇಮಸ್ ಸ್ಟಾಪ್ ಅಂಡ್ ಜಾಯ್ ಫುಡ್ ಡೆಸ್ಟಿನೇಷನ್ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಅಲ್ಲಿ ಪ್ರಾರಂಭಿಸಿದಂತಹ ಈ ಒಂದು ಫುಡ್ ಡೆಸ್ಟಿನೇಷನ್ ಅದೆಷ್ಟೋ ಫುಡ್ ಪ್ರಿಯರನ್ನ ಕಮಾಲ್ ಮಾಡಿದೆ. ಇದೇ ಟೇಸ್ಟ್ ಅನ್ನ ನಮ್ಮ ಪುತ್ತೂರಿಗರಿಗೂ ನೀಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಪುತ್ತೂರಿನಲ್ಲಿ ಪ್ರಾರಂಭಿಸಿದ್ದೆ ಕ್ರಿಸ್ಪಿ ಬೈಟ್. ಫ್ರೆಂಡ್ಸ್ ಎಲ್ಲ ಜೊತೆಯಾಗಿ ಬಂದು ಒಂದೊಳ್ಳೆ ಟೈಮನ್ನು ಸ್ಪೆಂಡ್ ಮಾಡಬೇಕು, ಅದರ ಜೊತೆಗೆ ಟೇಸ್ಟಿ ಆಗಿರುವಂತಹ ಫುಡನ್ನು ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕೂಡ ಇದು ಬೆಸ್ಟ್ ಆಗಿರುವಂಥ ಡೆಸ್ಟಿನೇಷನ್. ಇದೀಗ ಒಂದಿಷ್ಟು ಹುಡುಗರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ಓಕೆ, ಪುತ್ತೂರ್ನವ್ರೇನಾ? ಪುತ್ತೂರ್ನವ್ರೆ. ಹೇಗಿದೆ ಇವತ್ತೇನೆಲ್ಲ ಆರ್ಡರ್ ಮಾಡಿದ್ರಿ? ಇವತ್ತು ನನ್ನ ಫೇವರೇಟ್ ರ್ಯಾಪ್ ಇದೆ, ಮತ್ತೆ ಮಸಾಲಾ ವಿಂಗ್ಸ್ ಇದೆ, ಸ್ಯಾಂಡ್ವಿಚ್ ಇದೆ, ಜಿಂಗರ್ ಬರ್ಗರ್ ಇದೆ. ಯಾವ್ದು ನಿಮ್ಮ ಫೇವರೇಟ್ ಯಾವ್ದಿದ್ರೆ? ಒಂದು ರ್ಯಾಪ್ ಮತ್ತು ಮಸಾಲಾ ವಿಂಗ್ಸ್. ಓಕೆ, ಹೇಗಿದೆ ಟೇಸ್ಟ್ ಎಲ್ಲ ಇಲ್ಲಿರುವಂತ ಫುಡ್? ಸೂಪರ್ ಇದೆ, ಸಖತ್ತಾಗಿದೆ. ಬರ್ತಾ ಇರ್ತೀರಾ ಇಲ್ಲಿಗೆ? ಬರ್ತಾ ಇದೆ, ರೆಗ್ಯುಲರ್ ಕಸ್ಟಮರ್. ಓಕೆ ಓಕೆ, ನೀವೇನು ಹೇಳ್ತೀರಾ? ಒಳ್ಳೆ ಐಟಮ್ ಮತ್ತೆ ವಿಂಗ್ಸ್ ಆದ್ರೂ ಆಸಮ್ ಆಗಿದೆ. ನಿಮ್ಮ ಫೇವರೇಟ್ ಯಾವ್ದಿದ್ರೆ? ವಿಂಗ್ಸ್ ಫೇವರೇಟ್. ರ್ಯಾಪ್ ನೆಕ್ಸ್ಟ್ ಲೆವೆಲ್. ಪುತ್ತೂರಲ್ಲಿ ನಿಮ್ಗೆ ಎಲ್ಲಿ ಸಿಗ್ಲಿಲ್ಲ, ಅಷ್ಟು ಮಸ್ಟ್ ಟ್ರೈ. ನೀವು ಬಂದು ಟ್ರೈ ಮಾಡ್ಲೇಬೇಕು, ಮಸ್ಟ್. ಹಾಗೆ ಉಂಟು ರ್ಯಾಪ್ ಇದು. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮೇಘ ಅಂತ. ಬರ್ತಾ ಇರ್ತೀರಾ ಇಲ್ಲಿಗೆ? ಮೋರ್ ದೆನ್ 4 to 5 ಟೈಮ್ಸ್ ಇಲ್ಲಿ ಹಟ್ನ ವಿಸಿಟ್ ಮಾಡಿದ್ದೆ. ಓಕೆ, ಇವತ್ತೇನೆಲ್ಲ ಆರ್ಡರ್ ಮಾಡಿದ್ರು? ಇವತ್ತು ಚಿಕನ್ ಸ್ಟ್ರಿಪ್ಸ್ ಮತ್ತು ವೆಜ್ ಕ್ಲಾಸಿಕ್ ಬರ್ಗರ್ ಮತ್ತು ಅವಿಲ್ ಮಿಲ್ಕನ್ನು ಆರ್ಡರ್ ಮಾಡಿದ್ದೆ. ಹೇಗಿದೆ ಟೇಸ್ಟ್? ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾವು ಬಂದಾಗೆಲ್ಲ ಆಲ್ಮೋಸ್ಟ್ ನಮ್ಮ ಚಿಕನ್ ಸ್ಟ್ರಿಪ್ಸ್ನೇ ಆರ್ಡರ್ ಮಾಡ್ತಿರ್ತೀವಿ. ಒನ್ ಆಫ್ ದ ಕ್ರಿಸ್ಪಿಯಸ್ಟ್ ಒಂದು ಡಿಶ್ ಅಂದರೆ ನಮಗೆ ಚಿಕನ್ ಸ್ಟ್ರಿಪ್ಸ್. ಸೊ ತುಂಬ ಇಷ್ಟ ಆಗುತ್ತೆ. ಬೇರೆ ಫುಡ್ನ ಬಗ್ಗೆ ಏನು ಹೇಳ್ತೀರಾ? ಬರ್ಗರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾರಾದರೂ ವಿಸಿಟ್ ಮಾಡ್ಬೋದು ಅಂದರೆ ಕ್ರಿಸ್ಪಿ ಬೈಟ್ಗೆ ವಿಸಿಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಓಕೆ, ಫ್ರೆಂಡ್ಸ್ ಎಲ್ಲ ಬಂದ್ರಾ? ಫ್ರೆಂಡ್ಸ್. ಓಕೆ, ಏನೆಲ್ಲ ಆರ್ಡರ್ ಮಾಡಿದ್ರಿ ಇವತ್ತು? ಲೋಡೆಡ್ ಫ್ರೈಸ್ ಆ್ಯಂಡ್ ವಿಂಗ್ಸ್ ಆ್ಯಂಡ್ ಸ್ಟ್ರಿಪ್ಸ್ ಆ್ಯಂಡ್ ಸ್ಯಾಂಡ್ವಿಚ್. ಓಕೆ, ನಿಮ್ಮ ಫೇವ್ರೇಟ್ ಯಾವುದಿದ್ರೆ? ನನ್ನ ಫೇವ್ರೆಟ್ ಲೋಡೆಡ್ ಫ್ರೈಸ್. ಓಕೆ, ಬರ್ತಾ ಇರ್ತೀರಾ ಇಲ್ಲಿಗೆ? ತುಂಬ ಸತಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಡೈಲಿ ಬರ್ತದೆ. ಹೇಗಿದೆ ಇಲ್ಲಿನ ಫುಡ್ ಟೇಸ್ಟ್? ಫುಡ್ಡು ಟೇಸ್ಟಿ ಆಗಿರ್ತದೆ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಚೆನ್ನಾಗಿದೆ. ಮಸ್ಟಾಗಿ ಟ್ರೈ ಮಾಡಬೇಕು. ಲೋಡೆಡ್ ಫ್ರೈಸ್ ಮೈ ಫೇವ್ರೆಟ್ ಫುಡ್. ಓಕೆ, ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಕ್ರಿಸ್ಪಿ ಬೈಟ್ ಅಂದ್ರೆ ಪುತ್ತೂರಿನಲ್ಲಿರುವಂತಹ ಅದೆಷ್ಟೋ ಸ್ಟೂಡೆಂಟ್ಗಳ ಫೇವ್ರೇಟ್ ಆಗಿರುವಂತಹ ಸ್ಪಾಟ್. ಸ್ಟೂಡೆಂಟ್ ಒಬ್ಬರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ಓಕೆ, ಇವತ್ತೇನು ಟೇಸ್ಟ್ ಮಾಡಿದ್ರಿ? Loaded fries and wings. ಹೌದಾ, ಹೇಗಿತ್ತು? It was amazing and tasty. ಓಕೆ, ಇಲ್ಲಿ ಬರ್ತಾ ಇರ್ತೀರಾ ನೀವು? Daily customer. ಓಕೆ, ಇಲ್ಲಿನ ಫುಡ್ ಎಲ್ಲ ಹೇಗಿದೆ, ಏನು ಹೇಳ್ತೀರಾ? Super. ಓಕೆ, ಥ್ಯಾಂಕ್ ಯು. ಸರಿಸುಮಾರು 15 ವರ್ಷಕ್ಕಿಂತ ಮೇಲೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಬಂದು ನನ್ನ ಒಂದು ದೊಡ್ಡ ಕನಸಾಗಿತ್ತು, ಒಂದು 4-5 ವರ್ಷದ ಕನಸಾಗಿತ್ತು, ಪುತ್ತೂರಿನಲ್ಲಿ, ನಮ್ಮ ಹುಟ್ಟೂರಾದ ಪುತ್ತೂರಿನಲ್ಲಿ ಮಾಡಬೇಕೆಂದು. ಆ ಕನಸು ಈಗ ನನಸಾಗಿ ಒಂದು 6 ತಿಂಗಳಿನಿಂದ ನಡೀತಾ ಇದೆ. ದರ್ಬೆಯಲ್ಲಿ ಎಲ್ಲ ನಮ್ಮ ಕಸ್ಟಮರಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಫುಡ್ಡು ವಿಷಯದಲ್ಲಿ ತುಂಬ ಹ್ಯಾಪಿಯಾಗಿ ಹೋಗ್ತಾರೆ. ಇಲ್ಲಿ ನಿಮಗೆ ಕ್ರಿಸ್ಪಿ ಬೈಟ್ ಸ್ಪೆಷಲ್ ಆಗಿರುವಂಥ ಫುಡ್ ಸಿಗುತ್ತೆ. ಅದರ ಜೊತೆಗೇನೆ ಬರ್ಗರ್ ಇದೆ, ಸ್ಯಾಂಡ್ವಿಚ್ ಇದೆ, ಪಾಸ್ತಾ ಇದೆ, ವ್ರ್ಯಾಪ್ ಇದೆ, ರೋಲ್ ಇದೆ, ಜ್ಯೂಸ್ ಇದೆ,
ಮ್ಯಾಗಿ, ಮಿಲ್ಕ್ ಶೇಕ್, ಸ್ಮೂತಿ ಇವೆಲ್ಲವೂ ಕೂಡ ಸಿಗುತ್ತೆ. ಸ್ಪೆಷಲ್ ಅಂದರೆ ಸ್ಪೆಷಲ್ ಆಗಿರುವಂಥ ಟೇಸ್ಟ್ನಲ್ಲಿ ನೀವು ಇಲ್ಲಿ ಬಂದರೆ ಪ್ರತಿಯೊಂದನ್ನು ಕೂಡ ಟೇಸ್ಟ್ ಮಾಡ್ಬೋದಾಗಿದೆ. ಇನ್ನೊಂದು ವಿಚಾರ ಏನು ಅಂತ ಕೇಳಿದರೆ, ನೀವು ಇಲ್ಲಿಗೆ ಕಾಲ್ ಮಾಡಿ ಫುಡ್ಡನ್ನು ಆರ್ಡ್ರ್ ಮಾಡಿದ್ರಿ ಅಂತ ಹೇಳಿದರೆ 300 ರೂಪಾಯಿಯ ಮೇಲೆ ಬಿಲ್ ಆಗಿದ್ರೆ 5 ಕಿಲೋಮೀಟರ್ಗೆ ಫ್ರೀ ಡೆಲಿವರಿ ಕೂಡ ಕೊಡ್ತಾರೆ. ಇಲ್ಲಿ ನಿಮಗೆ ಯಾವೆಲ್ಲ ಫುಡ್ಗಳನ್ನು ಕೊಡ್ತಾರೆ ಅಂತ ಮಾಹಿತಿಯನ್ನು ಕೊಟ್ವಲ್ಲ, ಇದರ ಜೊತೆಗೇನೆ ನೀವು ನಿಮ್ಮ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್. ಇಲ್ಲಿ ನಿಮಗೆ ಆರಾಮವಾಗಿ ಕೂತ್ಕೊಳ್ಳೋದಕ್ಕೆ ಸಿಟ್ಟಿಂಗ್ ಏರಿಯಾ ಇದೆ, ಅದರ ಜೊತೆಗೇನೆ ಇಲ್ಲಿ ಕೂಲ್ ಆಗಿರುವಂಥ AC ಇದೆ. ಪಕ್ಕಾ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಬೆಸ್ಟ್ ಆಗಿರುವಂಥ ಟೈಮನ್ನಂತೂ ಸ್ಪೆಂಡ್ ಮಾಡೇ ಮಾಡ್ತೀರಾ. ಅದರ ಜೊತೆಗೇನೆ ನಿಮ್ಮ ಹೊಟ್ಟೆಗೆ ಬೆಸ್ಟ್ ಆಗಿರುವಂಥ ಫುಡ್ಡನ್ನು ಕೂಡ ಕೊಡ್ತೀರಾ. ಎಸ್, ಇವತ್ತು ನಮಗೆ ಕೂಡ ಸ್ಪೆಷಲ್ ಆಗಿರುವಂಥ ಫುಡ್ಡನ್ನು ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಹೇಗಿದೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾವೆಲ್ಲ ಫುಡ್ಡನ್ನು ನನಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸಿಂಚರ್ ಬರ್ಗರ್ ಕೊಟ್ಟಿದ್ದಾರೆ, ಕ್ರಿಸ್ಪಿ ಚಿಕನ್ ರ್ಯಾಪ್ ಕೊಟ್ಟಿದ್ದಾರೆ, ಅದರ ಜೊತೆಗೇನೆ ಇಲ್ಲಿನ ಸ್ಪೆಷಲ್ ಆಗಿರುವಂತಹ ಚಿಕನ್ ಮಸಾಲಾ ವಿಂಗ್ಸ್ ಕೊಟ್ಟಿದ್ದಾರೆ. ಇವೆಲ್ಲದರ ಜೊತೆಗೇನೆ ಚಿಲ್ಡ್ ಆಗಿರುವಂತಹ ಮೊಜಿಟೋ ಕೂಡ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಫುಡ್ ಟೇಸ್ಟ್ ಮಾಡೋದಕ್ಕೆ ಬೆಸ್ಟ್ ಸ್ಪಾಟ್ ಅಂದರೆ ಅದು ಕ್ರಿಸ್ಪಿ ಬೈಟ್. ಯಾಕೆ ಅಂತ ಕೇಳಿದರೆ ಇಲ್ಲಿರುವಂಥ ಪ್ರತಿಯೊಂದು ಫುಡ್ ಕೂಡ ಬೆಸ್ಟ್ ಆಗಿದೆ. ಯಾರೆಲ್ಲ ಫುಡ್ ಪ್ರಿಯರಿದ್ದಾರೋ ಅವರೆಲ್ಲ ಸ್ಪೆಷಲ್ ಆಗಿರುವಂಥ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅಂತ ಕಾಯ್ತಾ ಇರ್ತೀರ. ನಿಮಗಂತೂ ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಹಬ್ಬವೋ ಹಬ್ಬ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಇಲ್ಲಿಗೆ ವಿಸಿಟ್ ಮಾಡಿ ಮಾಮೂಲಾಗಿರುವಂಥ ಫುಡ್ಗಳನ್ನ ಟೇಸ್ಟ್ ಮಾಡೋದು ಇದ್ದೇ ಇರುತ್ತೆ. ಆದರೆ ನೀವು ಇಲ್ಲಿಗೆ ಒಮ್ಮೆ ವಿಸಿಟ್ ಮಾಡಿದ್ರಿ ಅಂತ ಹೇಳಿದರೆ ಮತ್ತೆ ವಿಸಿಟ್ ಮಾಡ್ತೀರಾ. ಇಲ್ಲಿಯ ಡೈಲಿ ಕಸ್ಟಮರ್ ಆಗೇ ಆಗ್ತೀರಾ. ಹಾಗಾಗಿ ನೀವು ಇಲ್ಲಿಗೆ ವಿಸಿಟ್ ಮಾಡಲೇಬೇಕು. ಎಸ್, ನಾನು ಈ ಸ್ಪಾಟನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೀವು ಪುತ್ತೂರಿನಿಂದ ದರ್ಬೆಗೆ ಬಂದ್ರಿ ಅಂತ ಹೇಳಿದರೆ, ದರ್ಬೆಯಿಂದ ಕಾವೇರಿ ಕಟ್ಟೆಗೆ ಹೋಗುವಂಥ ಸಂದರ್ಭದಲ್ಲಿ ಲಿಟಲ್ ಫ್ಲವರ್ ಸ್ಕೂಲ್ನ ಸ್ವಲ್ಪ ಮುಂದೆ ಬಂದ್ರಿ ಅಂತ ಹೇಳಿದರೆ ಕ್ರಿಸ್ಪಿ ಬೈಟ್ ನಿಮಗಾಗಿ ಕಾಯ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಿ ಇಲ್ಲಿರುವಂಥ ಫುಡ್ಗಳನ್ನು ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.